ಇವತ್ತು ನಾವು ಮಾಡೋಣ ಚಾಕ್ಲೇಟ್ ಇಡ್ಲಿ ಕೇಕ್. ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೈದಾ ಅರ್ಧ ಕಪ್ಪು, ಕೋಕೋ ಪೌಡರ್ 4 ಟೇಬಲ್ ಸ್ಪೂನ್, ಸಕ್ಕರೆ ಹುಡಿ ಅರ್ಧ ಕಪ್ಪು, ಚಾಕ್ಲೇಟ್ 104 ಗ್ರಾಂ, ಹಾಲು 3/4 ಕಪ್ಪು, ಬೆಣ್ಣೆ 2 ಟೀ ಸ್ಪೂನ್, ಬೇಕಿಂಗ್ ಪೌಡರ್ ಅರ್ಧ ಟೀ ಸ್ಪೂನ್. ಈಗ ಇಡ್ಲಿ ಮೌಲ್ಡನ್ನು ಗ್ರೀಸ್ ಮಾಡೋಣ. ಈಗ ಅದಕ್ಕೆ ಬಟರ್ ಪೇಪರ್ ಅನ್ನು ಹಾಕೋಣ. ಕುಕ್ಕರಿಗೆ ಉಪ್ಪು ಹಾಕಿ ಪ್ರೀ ಹೀಟ್ ಆಗಲು ಬಿಡೋಣ. ಮೈದಾ, ಕೋಕೋ ಪೌಡರ್, ಬೇಕಿಂಗ್ ಪೌಡರ್, ಸಕ್ಕರೆ, ಸ್ವಲ್ಪ ಸ್ವಲ್ಪ ಹಾಲನ್ನು ಸೇರಿಸಿ ಈಗ ಮಿಕ್ಸ್ ಮಾಡೋಣ. ಚಾಕ್ಲೇಟ್ ಅನ್ನು ಮೆಲ್ಟ್ ಮಾಡೋಣ. 2 ಚಾಕ್ಲೇಟ್ ಇಲ್ಲಿ ತಗೊಂಡಿದ್ದೇನೆ. ಒಟ್ಟಿಗೆ 104 ಗ್ರಾಂ ಆಗ್ತದೆ. ಚಾಕ್ಲೇಟ್ ಮೆಲ್ಟ್ ಮಾಡುವಾಗ ಗ್ಯಾಸ್ ಅನ್ನು ಸ್ಲೋ ಇಡಬೇಕು, ಇಲ್ಲದಿದ್ದರೆ ಚಾಕ್ಲೇಟ್ ಮೆಲ್ಟ್ ಆಗುದಿಲ್ಲ. ಚಾಕ್ಲೇಟ್ ಕರಗಿದ ನಂತರ ಅದಕ್ಕೆ ಬೆಣ್ಣೆಯನ್ನು ಹಾಕೋಣ. ಈಗ ಮೆಲ್ಟ್ ಮಾಡಿದ ಚಾಕ್ಲೇಟ್ ಅನ್ನು ಹಾಕೋಣ. ಮಿಕ್ಸ್ ಮಾಡುವಾಗ ಗಟ್ಟಿ ಇದ್ದರೆ ಸ್ವಲ್ಪ ಹಾಲನ್ನು ಸೇರಿಸಬಹುದು. ಸ್ವಲ್ಪ ಹಾಲನ್ನು ಹಾಕೋಣ. ಈಗ ಮಿಕ್ಸ್ ಮಾಡೋಣ. ಕುಕ್ಕರ್ ಫ್ರೀ ಹೀಟ್ ಆಗಿದೆ. ಅದಕ್ಕೆ ಸ್ಟ್ಯಾಂಡ್ ಅನ್ನು ಇಡೋಣ. ಇಡ್ಲಿ ಬೇಯಲಿಡೋಣ. 10 ರಿಂದ 12 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಲು ಬಿಡೋಣ. ಬೇಯಲು ಮೀಡಿಯಂ ಹೀಟ್ ಸಾಕು. ಈಗ ಇಡ್ಲಿ ಬೆಂದಿದೆ. ಇಡ್ಲಿ ಕೇಕ್ ರೆಡಿಯಾಗಿದೆ. ಅದನ್ನು ಪ್ಲೇಟಿಗೆ ಹಾಕೋಣ. ಚಾಕ್ಲೇಟ್ ಇಡ್ಲಿ ಕೇಕ್ ತಿನ್ನಲು ರೆಡಿಯಾಗಿದೆ. ಹೇಗೆ ಉಂಟಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.